ದತ್ತಪೀಠ ಅಭಿಯಾನವು ಈ ವರ್ಷ ಸ್ಕಂದ ಪಂಚಮಿ ಡಿಸೆಂಬರ್ 6ರಿಂದ ಪ್ರಾರಂಭ ಆಗಿದೆ. ಚಿಕ್ಕಮಗಳೂರಿನ ಶತಧುನ ಪರ್ವತದಲ್ಲಿರುವಂಥ ದತ್ತಪೀಠದಲ್ಲಿ ಇನ್ನು ದತ್ತಾತ್ರೇಯ ಪಾದುಕಾ ಪೂಜೆ ಮತ್ತು ಆ ಗುಹೆಯನ್ನು ಸಂಪೂರ್ಣವಾಗಿ ಆ ಪ್ರದೇಶವನ್ನು ಹಿಂದೂಗಳ ಸುಪರ್ದಿಗೆ ಒಪ್ಪಿಸಬೇಕು. ಹಾಗೆ ಈಗಾಗಲೇ ತ್ರಿಕಾಲ ಪೂಜೆ ನಡೀತಾ ಇದೆ, ಹಾಗೂ ಹುಣ್ಣಿಮೆಯ ಪೂಜೆ ಕೂಡ ನಡೀತಾ ಇದೆ. ಏನಲ್ಲಿ ಇಸ್ಲಾಂನ ಆಚರಣೆಗಳಿದೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಮತ್ತು ಅಲ್ಲಿನ ಗೋರಿಗಳನ್ನು ಅಲ್ಲೇ ಹತ್ತಿರ ಇರುವಂತಹ ಬಾಬಾ ಬುಡನ್ಗಿರಿ ನಾಗೇನಹಳ್ಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಆಗ್ರಹವನ್ನು ಇಟ್ಟುಕೊಂಡು ಸ್ಕಂದ ಪಂಚಮಿಯಿಂದ ದತ್ತ ಜಯಂತಿಯವರೆಗೆ ಮಾಲಾಧಾರಣೆ ಅಭಿಯಾನ ನಡೀತಾ ಇದೆ. 12ನೇ ತಾರೀಕು ಅನುಸೂಯ ಜಯಂತಿಯ ಪ್ರಯುಕ್ತವಾಗಿ ಮಹಿಳೆಯರಿಂದ ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ನಡೀಲಿಕ್ಕಿದೆ, ಸಂಕೀರ್ತನೆ ಯಾತ್ರೆ ನಡೀಲಿಕ್ಕಿದೆ. ಹಾಗೆ 13ನೇ ತಾರೀಕು ಶೋಭಾಯಾತ್ರೆ, 14ನೇ ತಾರೀಕು ದತ್ತ ಜಯಂತಿಯ ಪ್ರಯುಕ್ತ ದತ್ತಪೀಠದಲ್ಲಿ ದತ್ತ ದರ್ಶನ ನಡೀಲಿಕ್ಕಿದೆ. ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ದತ್ತಾತ್ರೇಯ ಹೋಮ ಹವನಗಳು ಕೂಡ ಆ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ನಮ್ಮೆಲ್ಲ ಆಗ್ರಹಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ದತ್ತಪೀಠ ದರ್ಶನ ಮಾಡಲಿಕ್ಕಿದ್ದೇವೆ. ನಮ್ಮ ಮಂಗಳೂರು ವಿಭಾಗ, ಪುತ್ತೂರು, ಉಡುಪಿ, ಮಂಗಳೂರು ಸೇರಿದಂತೆ ನಮ್ಮ ಮಂಗಳೂರು ವಿಭಾಗದಲ್ಲಿ ಸುಮಾರು 3500ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ದತ್ತಪೀಠ ದತ್ತಮಾಲಾಧಾರಿಗಳಾಗಿ ಯಾತ್ರೆಯನ್ನು ಮಾಡಲಿಕ್ಕಿದ್ದಾರೆ, ದತ್ತಪೀಠ ದರ್ಶನವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹಾಗಾಗಿ ದತ್ತಪೀಠ ಮಾಲೆಯನ್ನು ಧಾರಣೆ ಮಾಡಿ ಆಗಿದೆ. ವಿವಿಧ ಭಾಗಗಳಲ್ಲಿ ದತ್ತಚಿತ್ತ ಸಂಕೀರ್ತನೆ ಯಾತ್ರೆ ಕೂಡ ನಡೀತಾ ಇದೆ. ದತ್ತಾತ್ರೇಯ ಪೀಠವನ್ನು ಸಂಪೂರ್ಣ ಹಿಂದೂಗಳ ಕ್ಷೇತ್ರವೆಂದು ಘೋಷಿಸಬೇಕು ಮತ್ತು ಅದನ್ನು ರಕ್ಷಣೆ ಮಾಡಬೇಕು ಅನ್ನತಕ್ಕಂತಹ ಏನು ಆಗ್ರಹದೊಂದಿಗೆ ದತ್ತಪೀಠದಲ್ಲಿ ಯಾವುದೇ ಇಸ್ಲಾಮಿಕ್ ಚಟುವಟಿಕೆಗಳನ್ನು ನಡೆಸಬಾರ್ದು. ಅಲ್ಲೇನು ಇಸ್ಲಾಮಿಕ್ ಗೋರಿಗಳಿದೆ ಅದನ್ನು ಬಾಬಾ ಬುಡನ್ಗಿರಿ ನಾಗೇನಹಳ್ಳಿಗೆ ಅದನ್ನು ಸ್ಥಳಾಂತರ ಮಾಡಬೇಕು. ಹಾಗೆ ಅಲ್ಲೇನು ಅಮೂಲ್ಯ ವಸ್ತುಗಳಿತ್ತು ಅದೆಲ್ಲ ಕಳವಾಗಿದೆ ಮತ್ತು ಅದನ್ನು ಸರ್ಕಾರದಲ್ಲಿದೆ, ಒತ್ತುಗಳಿದೆ, ಅದನ್ನೆಲ್ಲ ಆ ಅಮೂಲ್ಯ ವಸ್ತುಗಳನ್ನು ಹಿಂದೂ ಸಮಾಜದ ಅದಕ್ಕೆ ಟ್ರಸ್ಟಿಗೆ ಒಪ್ಪಿಸಬೇಕು. ಆಮೇಲೆ ಪುನರ್ ಪ್ರತಿಷ್ಠಾಪನೆ, ಮೂರ್ತಿ ಏನಿದೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು. ದತ್ತಪೀಠದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಸಂಪೂರ್ಣವಾಗಿ, ಅದನ್ನು ಸಂಪೂರ್ಣವಾಗಿ ಕಿತ್ತು ಆ ಸಂಪೂರ್ಣ ದತ್ತಾತ್ರೇಯ ದೇವಸ್ಥಾನ ಅಂತ ಘೋಷಣೆ ಮಾಡಬೇಕು. ಅಲ್ಲಿ ಇಮಾಮಿ ದತ್ತಾತ್ರೇಯ ದರ್ಗಾ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಶ್ರೀ ಅತ್ರಿತನೆಯ ಮತ್ತು ಅನುಸೂಯ ದೇವಿಯ ಮಗನಿಗೆ ಯಾವುದೇ ದರ್ಗಾ ಇಲ್ಲ, ನಮ್ಮ ದೇವಸ್ಥಾನ. ಹಾಗಾಗಿ ದತ್ತಾತ್ರೇಯ ಸ್ವಾಮಿಗಳ ದೇವಸ್ಥಾನ ಅಂತ ಘೋಷಣೆ ಮಾಡಿ ಅದನ್ನು ಸಂಪೂರ್ಣವಾಗಿ ಹಿಂದೂಗಳಿಗೆ ವಹಿಸಬೇಕು ಅಂತ ನಮ್ಮ ಆಗ್ರಹವನ್ನು ಮಾಡುತ್ತಾ ನಾವು ದತ್ತಪೀಠ ಯಾತ್ರೆಯನ್ನು ಮಾಡಿ ಅಲ್ಲಿ ದರ್ಶನವನ್ನು ಮಾಡಲಿಕ್ಕಿದ್ದೇವೆ. ಅಭಿಯಾನವನ್ನು ಕೈಗೆತ್ತಿಕೊಂಡಿತ್ತು. ಆ ಸಮಯದಲ್ಲಿ ಯಾವುದೇ ಅವಕಾಶಗಳಿಲ್ಲ, ಪೂಜೆ ಪುನಸ್ಕಾರ ಇರಲಿ, ಒಂದು ಕರ್ಪೂರ ಹತ್ತಲಿ ಕೂಡ ಯಾವುದೇ ಅವಕಾಶಗಳಿರಲಿಲ್ಲ. ಈಗ ಸಂಪೂರ್ಣ ನಮ್ಮ ಸಂಘಟನೆಯ ಹೋರಾಟಕ್ಕೆ ಸಂದ ಫಲವಾಗಿ ತ್ರಿಕಾಲ ಪೂಜೆಗೆ ಅವಕಾಶ ಸಿಕ್ಕಿದೆ. ಆವರಣದ ಮೇಲಿದ್ದಂತಹ ಗೋರಿಗಳ ಮೇಲೆ ಹಸಿರು ಬಟ್ಟೆಯನ್ನು ತೆಗೆಯುವಂತಾಗಿದೆ. ಆಜಾನ್ ಕೂಗುವುದನ್ನು ನಿಲ್ಲಿಸುವಂತಾಗಿದೆ. ಹಾಗೆ ಅಲ್ಲಿ ಮಾಂಸಾಹಾರ ಪ್ರಾಣಿ ವಧೆಗಳು ನಡೀತಾ ಇತ್ತು, ಅದು ಸಂಪೂರ್ಣವಾಗಿ ನಿಷೇಧ ಆಗಿದೆ. ದತ್ತಪೀಠಗಳಿಗೆ ಭಕ್ತರಿಗೆ ಬರುವಂತಹ ಭಕ್ತರಿಗೆ, ಸ್ವಾಮೀಜಿಗಳಿಗೆ ಅವರಿಗೆ ಅವಕಾಶ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ಪೂಜೆಗೂ ಕೂಡ, ದತ್ತಾತ್ರೇಯರ ಹುಣ್ಣಿಮೆಯ ಪೂಜೆಗೂ ಕೂಡ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಸಂಘಟನೆಗೆ ಸಿಕ್ಕ ಫಲ ಇದು. ಹಾಗಾಗಿ ದತ್ತಾತ್ರೇಯ ಸ್ವಾಮಿಯ ಆ ಪುಣ್ಯ ಕ್ಷೇತ್ರವನ್ನು ಹಿಂದೂಗಳ ಕ್ಷೇತ್ರವನ್ನು ಘೋಷಣೆ ಮಾಡಬೇಕು ಅಂತ ಕಾನೂನು ಹೋರಾಟ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಸಂಪೂರ್ಣ ದೇವಸ್ಥಾನ ಆಗ್ಲಿಕ್ಕಿದೆ. ನಮ್ಮ ಹೋರಾಟಕ್ಕೆ ಫಲ ಸಿಗುತ್ತೆ ಅನ್ನೋದನ್ನ ನಂಬಿಕೆ ನಮಗಿದೆ. 13ಕ್ಕೆ ಚಿಕ್ಕಮಗಳೂರಲ್ಲಿ ಶೋಭಾಯಾತ್ರೆ ಇದೆ, 14ಕ್ಕೆ ದತ್ತಪೀಠದಲ್ಲಿ ದತ್ತಾತ್ರೇಯ ಪೂಜೆ, ಹೋಮ ಹವನಗಳು, ಆಮೇಲೆ ದತ್ತಾತ್ರೇಯ ಪೀಠದ ದರ್ಶನ ಇದೆ. ಒಂದೇ ದಿನ ದರ್ಶನ. ಬೇರೆ ಬೇರೆ ನಗರಗಳಿಂದ ಸಂಕೀರ್ತನೆ ಯಾತ್ರೆಯ ಮೂಲಕ ಅಲ್ಲಿ ಬಂದು ಸೇರ್ತಾರೆ. ಅಲ್ಲಿದೆ ಚಿಕ್ಕಮಗಳೂರು ನಗರದಲ್ಲಿ ಭವ್ಯ ಶೋಭಾಯಾತ್ರೆ ನಡೀಲಿಕ್ಕಿದೆ. ಎಲ್ಲ ದತ್ತಮಾಲಾಧಾರಿಗಳು ಅವರವರ ನಗರದಲ್ಲಿ ದತ್ತ ಸಂಕೀರ್ತನೆ ಯಾತ್ರೆಗಳನ್ನು ನಡೆಸಿ ಅಲ್ಲಿಂದ ಅವರು ಹೊರಡಲಿಕ್ಕಿದ್ದಾರೆ. ಮಂಗಳೂರಲ್ಲಿ ವಿಶೇಷವಾಗಿ ಮಂಗಳಾದೇವಿಯಿಂದ, ಮಂಗಳೂರು ಮಹಾನಗರದಿಂದ ಸಂಕೀರ್ತನೆ ಯಾತ್ರೆ ಮುಗಿಸಿ ಮಂಗಳಾದೇವಿಯಲ್ಲಿ ಎಲ್ಲ ಭಕ್ತರು ಸೇರಿ ಅಲ್ಲಿಂದ ದತ್ತಪೀಠ ಯಾತ್ರೆಗೆ ನಾವು ನಡೆಯಲಿದ್ದೇವೆ. That's my gadget. Let's go have some fun then. Joy, you feel the heat.
Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ